ಅಭಿಮಾನಿಗಳು, ರಾಜವಂಶದ ಅಭಿಮಾನಿಗಳು ಒಂದು 15 ದಿನದಿಂದ ಎಲ್ಲ ಥರದ್ದು ಯುವರತ್ನಗೆ ಗ್ರ್ಯಾಂಡ್ ರಿಲೀಸ್ ಮಾಡ್ಕೊಳ್ಳೋಕ್ಕೋಸ್ಕರ ಎಲ್ಲ ಥರ ಪ್ರಿಪ್ರೇಷನ್ ನಾವು ಮಾಡ್ಕೊಂಡಿದ್ದೀವಿ. ಆದರೆ ಇವತ್ತು ಶಾರದಾ ಥಿಯೇಟ್ರ್ ಓನರು ಲಾಸ್ಟ್ ಮೂಮೆಂಟಲ್ಲಿ ಆಗಲ್ಲ, ನೀವು ಪ್ರೊಡ್ಯೂಸರ್ ಹತ್ರ ಕಾಲ್ ಮಾಡಿಸಿ, ಡಿಸ್ಟ್ರಿಬ್ಯೂಟರ್ ಹತ್ರ ಕಾಲ್ ಮಾಡಿಸಿ, ಬೇರೆ ಬೇರೆ ಕಾರಣಗಳಿಂದ ನಾವು ಫಿಲಮ್ ತರೋಕ್ಕಾಯ್ತಿಲ್ಲ ಅದು ಇದು ಅಂತ ಹೇಳ್ತಾವ್ರೆ. ಮತ್ತು ಅಲ್ಲಿ ಕಾರ್ತಿಕ್ ಗೌಡ ಅವರು ಕೂಡ ನಮಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇವರು ನಮ್ಮ ಅಭಿಮಾನ ಜೊತೆ ಆಟ ಆಡ್ತಾ ಇರೋದು. ಇವರು ನಾವು 2 ವರ್ಷದಿಂದ ತುಂಬ ಅಂದರೆ ತುಂಬ ಆಸೆಪಟ್ಟು ನಾವು ಯುವರತ್ನ ರಿಲೀಸ್ಗೋಸ್ಕರ ಕಾಯ್ಕೊಂತಿದ್ದೀವಿ. ಆದರೂ ಇವರ ಬೇಜವಾಬ್ದಾರಿಯಿಂದ ಬೇಕು ಅಂತ ಅಂದ್ಬಿಟ್ಟು ಏನು ಇವ್ರು ಇಷ್ಟಿಷ್ಟು ಬಂದಾಗ ಆಡ್ತಾವ್ರೆ. ಇವತ್ತೇನಾದ್ರು 1ನೇ ತಾರೀಕು ಏನಾರು ಫಿಲಮ್ ಏನಾದ್ರು ರಿಲೀಸ್ ಆಗಲಿಲ್ಲ ಅಂದರೆ ನಂಜನಗೂಡಲ್ಲಿ ಅಪ್ಪು ಅಭಿಮಾನಿಗಳಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂತಂದರೆ ಮೊದಲು ಶಾರದಾ ಥಿಯೇಟ್ರ್ ಓನರೇ ಕಾರಣ, ಆಮೇಲೆ ಕಾರ್ತಿಕ್ ಗೌಡನೇ ಕಾರಣ. ನಾವು ಯಾರು ಮಾಡ್ದಿರೋ ಸೆಲೆಬ್ರೇಷನ್ ಮಾಡಬೇಕು ಅಂತ ನಾವೇನು ಹೇಳ್ತಾ ಇಲ್ಲ. ನಮಗೆ ಫಿಲಮ್ ರಿಲೀಸ್ ಆಗಬೇಕಷ್ಟೇ, ಸರಿನಾ? ನಮ್ಮ ಕೈಲಿ ಏನೈತೆ ಸೆಲೆಬ್ರೇಷನ್ ನಾವು ಮಾಡ್ತೀವಿ. ಅದು ಮಾಡಬೇಡಿ ಇದು ಮಾಡಬೇಡಿ ಅಂತ ನಮ್ಗೆ ಯಾರು ಏನು ಹೇಳಂಗಿಲ್ಲ. ನಾವು ಮಾಡ್ತೀವಿ. ನಾವು ನಿಮ್ಮ ಲಿಮಿಟ್ ಕ್ರಾಸ್ ಮಾಡ್ತೀವಿ ಅಂದರೆ ನೀವು ಬೇಕಾದ್ರೆ ನೀವು ಕಂಡೀಷನ್ ಮಾಡ್ಕೊಳ್ಳಿ. ಅದು ಬಿಟ್ಬಿಟ್ಟು ಇವರು ಅಪ್ಪು ಫ್ಯಾನ್ಸ್ಗಳು ಅದು ಮಾಡ್ತಾರೆ ಇದು ಮಾಡ್ತಾರೆ, ನಾವು ಫಿಲಮ್ ತರಲ್ಲ ಅದು ತರಲ್ಲ ಇದು ತರಲ್ಲ ಅನ್ನೋ ಮಾತುಗಳು ನಮ್ಗೆ ಬೇಕಾಗಿಲ್ಲ. ದಯವಿಟ್ಟು ಇದು ನಿಮ್ಮ ಲೆವೆಲ್ಗಂಟು ಬಂದಿದೆ ಅಂದರೆ ನಮಗೆ ಒಂಥರ ಅವಮಾನಗೇಡು. ಇದು ಯಾರು ನಮ್ಮ ಅಪ್ಪು ಫ್ಯಾನ್ಸ್ ಅಸೋಸಿಯೇಷನ್ ಮುರಳಿ ಅಣ್ಣ ಅವರು ದಯವಿಟ್ಟು ಇವರು ಭಾರಿ ಹೆಲ್ಪ್ ಮಾಡ್ತಾವ್ರೆ. ಇವ್ರ ಮುಖಾಂತರ ನಮಗೆ ಏಪ್ರಿಲ್ 1ನೇ ತಾರೀಕು ನಮಗೆ ಯುವರತ್ನ ರಿಲೀಸು ನಂಜನಗೂಡಲ್ಲಿ ಆಗಬೇಕು. ಆಗಲಿಲ್ಲ ಅಂತಂದರೆ ಅಪ್ಪು ಫ್ಯಾನ್ಸ್ಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಫಸ್ಟು ಶಾರದಾ ಥಿಯೇಟ್ರ್ ಓನರು, ಸೆಕೆಂಡು ಕಾರ್ತಿಕ್ ಗೌಡ ಕಾರಣ. ಜೈ ಪೋಸ್ಟರ್ಗೆ! ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.